ಈಗಾಗಲೇ ಗಮನಿಸಿದ ಹಾಗೆ ಸಂಡೇ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿ ಮುಸ್ಲಿಂ ಬಾಂಧವರು ಅತ್ಯಂತ ಸರಳವಾಗಿ ರಂಜಾನ್ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಕೊರೋನಾ ಲಾಕ್ಡೌನ್ ಇರುವಂತಹ ಹಿನ್ನೆಲೆಯಲ್ಲಿ ಸರಳವಾಗಿ ತಮ್ಮ ತಮ್ಮ ಮನೆಗಳಲ್ಲೇ ನಮಾಜನ್ನ ನಿರ್ವಹಿಸಿ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಕರಾವಳಿಯಲ್ಲಿ ರಂಜಾನ್ ಹಬ್ಬ ಅತ್ಯಂತ ಸಂಭ್ರಮದಿಂದ ಆಚರಣೆಗೆ ಒಳಗಾಗ್ತಾ ಇತ್ತು. ಪ್ರಮುಖವಾಗಿ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಕೆಯಾಗ್ತಾ ಇತ್ತು. ಮುಖ್ಯವಾಗಿ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿರುವಂತಹ ಈದ್ಗಾ ಜುಮಾ ಮಸೀದಿಯಲ್ಲಿ ಪ್ರಾರ್ಥನೆಯನ್ನ ಮಾಡಲಾಗ್ತಾ ಇತ್ತು. ಪ್ರತಿ ವರ್ಷ ಸುಮಾರು 10,000ಕ್ಕೂ ಅಧಿಕ ಮಂದಿ ಪ್ರಾರ್ಥನೆಗಾಗಿ ಇಲ್ಲಿ ಸೇರ್ತಾ ಇದ್ರು. ಅಂದ್ರೆ ಬಹುಶಃ ಆ ಒಂದು ಸಂದರ್ಭದಲ್ಲಿ ಬಹಳ ಸಂಭ್ರಮ ಇರ್ತಾ ಇತ್ತು. ಆದ್ರೆ ಈ ವರ್ಷ ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಜನಜಂಗುಳಿಯಿಂದ ತುಂಬಿ ಇರ್ತಾ ಇದ್ದಂತಹ ಬಾವುಟಗುಡ್ಡೆಯ ಜುಮಾ ಮಸೀದಿ ಆವರಣದಲ್ಲಿ ನೀರವ ಮೌನ ಕಂಡು ಬರ್ತಾ ಇದೆ. ಅಂದ್ರೆ ಮಸೀದಿ ಸುತ್ತಮುತ್ತಲಿನ ರಸ್ತೆ ಆವರಣದಲ್ಲಿ ಎಲ್ಲವೂ ಕೂಡ ಪ್ರಾರ್ಥನೆ ನಡೀತಾ ಇತ್ತು. ಅನೇಕ ಮುಸ್ಲಿಂ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಪರಸ್ಪರ ಹಬ್ಬದ ಸಂಭ್ರಮವನ್ನ ವಿನಿಮಯ ಮಾಡಿಕೊಳ್ತಾ ಇದ್ರು, ಶುಭಾಶಯವನ್ನ ಕೋರ್ತಾ ಇದ್ರು. ಆದ್ರೆ ಈ ಬಾರಿ ಲಾಕ್ಡೌನ್ ಇರುವಂತಹ ಹಿನ್ನೆಲೆಯಲ್ಲಿ ಹಬ್ಬದ ಸಂಭ್ರಮ ಕೂಡ ಕಡಿಮೆಯಾಗಿದೆ ಅನ್ನುವಂಥದ್ದು. ಎಲ್ಲರೂ ಕೂಡ ಸರ್ಕಾರದ ಕರೆಯಂತೆ, ಸರ್ಕಾರದ ಆದೇಶದ ಮೇರೆಗೆ ಸರಳವಾಗಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಮಸೀದಿಯ ಧರ್ಮಗುರುಗಳು ಪೊಲೀಸರನ್ನ ಬಿಟ್ರೆ ಉಳಿದಂತೆ ಎಲ್ಲ ಪ್ರದೇಶಗಳು ಸಂಪೂರ್ಣವಾಗಿ ಸ್ತಬ್ಧಗೊಂಡಿತ್ತು ಅನ್ನುವಂತಹ ವಿಚಾರಗಳನ್ನ ಕೂಡ ನಾವು ಗಮನಿಸಬಹುದು. ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಮಂಗಳೂರಿನ ಬಾವುಟಗುಡ್ಡೆಯಲ್ಲಿರುವಂತಹ ಈದ್ಗಾ ಜುಮಾ ಮಸೀದಿ ಆವರಣ. ಅಂದ್ರೆ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಹಬ್ಬದ ಸಂಭ್ರಮದಲ್ಲಿ ಇಲ್ಲಿ ಸಾವಿರಾರು ಮಂದಿ ಪ್ರಾರ್ಥನೆಯ ನಿಟ್ಟಿನಲ್ಲಿ ಸೇರ್ತಾ ಇದ್ರು. ಬಹುಶಃ ಇಲ್ಲಿ ಎಲ್ಲ ಜನಜಂಗುಳಿ ಕಂಡು ಬರ್ತಾ ಇತ್ತು. ಎಲ್ಲರೂ ಕೂಡ ಪರಸ್ಪರ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡು ಹಬ್ಬದ ಸಂಭ್ರಮದಲ್ಲಿ ತೊಡಗಿಕೊಳ್ಳುವಂತಹ ದೃಶ್ಯಗಳನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಆದರೆ ಈ ಬಾರಿ ಕೊರೋನಾ ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಮಸೀದಿ ಆವರಣ ಎಲ್ಲವೂ ಕೂಡ ಬಿಕ್ಕುವಂತ ಇರುವಂತದ್ದು. ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲೇ ನಮಾಜನ್ನ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸಿ ಹಬ್ಬದ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ನಾವು ಗಮನಿಸಬಹುದು. ಅಂದರೆ ಹೆಚ್ಚಿನ ಇದರಲ್ಲಿ 10-11 ಸಾವಿರ ಜನರು ಇಲ್ಲಿ ಸೇರ್ತಿತ್ತು. ಎಲ್ಲ ರಾಷ್ಟ್ರೀಯ ಮುಖಂಡರುಗಳು, ಪೊಲೀಸರು ಎಲ್ಲ ಸೇರಿ ತುಂಬ 13 ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಸೇರ್ತಿತ್ತು. ಇದೊಂದು ಕೊರೋನಾ ಭೀತಿಯಿಂದಾಗಿ ಸ್ವಲ್ಪ ಎಲ್ಲ ರೋಗದ ಭೀತಿಗಾಗಿ ನಮ್ಮ ಆಡಳಿತ ಸಮಿತಿಯು, ಜಿಲ್ಲಾಧಿಕಾರಿಯು, ನಮ್ಮ ಕಾಜಿಯವರು, ಮಸೀದಿಯ ಆಡಳಿತ ಸಮಿತಿ ಅವರು ಎಲ್ಲರೂ ಒಪ್ಪಿಗೆ ಏನಂದರೆ ನಾವು ತಮ್ಮ ತಮ್ಮ ಮನೆಯಲ್ಲಿಯೇ ನಮಾಜು ಮಾಡಬೇಕು, ಮಸೀದಿಯಲ್ಲಿ ಎಲ್ಲಿಯೂ ನಮಾಜು ಮಾಡುವಂಥ ಇಲ್ಲ, ಈ ರೋಗದ ಭೀತಿಗೋಸ್ಕರ. ಮತ್ತು ಎಲ್ಲರಿಗೂ ಅದು ಅಂದರೆ ಸಾಂಕ್ರಾಮಿಕ ರೋಗವಲ್ಲ, ಅದೊಂದು ಸ್ಪರ್ಶ ಆದರೆ ಅಂದರೆ ಎಲ್ಲರಿಗೂ ತೊಂದರೆಯೇ. ಅದಕ್ಕೋಸ್ಕರ ನಮ್ಮ ಕಾಜಿಯವರು ತೀರ್ಮಾನ ಕೊಟ್ಟರು, ಜಿಲ್ಲಾಧಿಕಾರಿಗಳು ಕೊಟ್ಟರು, ನಮ್ಮ ಆಡಳಿತ ಸಮಿತಿ ಹೇಳಿದರು ತಮ್ಮ ತಮ್ಮ ಮನೆಯಲ್ಲಿ ನಮಾಜು ಪ್ರಾರ್ಥನೆ ಮಾಡಿ, ಮಸೀದಿಯಲ್ಲಿ ಯಾವುದು ಬೇಡ ಅಂತ ಅಷ್ಟೇ.